ನಮಸ್ಕಾರ ಮಾತ್ರೆಗ್ಲಾ ದೂರ ಆಯ್ತದ ಪಿದಾರ್ದು ಪೋಂದುಲ್ಲ ಕಂದಿ ಹೆಚ್ಚಂದುಲ್ಲಾರ ನಮ್ಮ ಇನಿ ಒಂಜಿ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮಕ್ಕೆ ಪೋಂದುಲ್ಲ. ನಾನು ಭರತನಾಟ್ಯ ರಂಗಪ್ರವೇಶದ ಕಾರ್ಯಕ್ರಮ ಇತ್ನೆಟ ಲೈವ್ ಬಪ್ಪನ ಡೈರೆಕ್ಟ್ ಅದು ತೂತುಜಿ ಆನ್ಲೈನ್ ತೂದಿಪ್ಪತ್ತೆ ಫೋಟೋ ಪೂರ ತೂದಿಪ್ಪತ್ತೆ ಡೈರೆಕ್ಟ್ ಅದು ತೋರ ಫಸ್ಟ್ ಒಂಜಿ ಚಾನ್ಸ್ ಸಿಕ್ಕಿಂಡ ಎಂಕಲ್ನ ಫ್ಯಾಮಿಲಿದ ಮಸ್ತ್ ಕ್ಲೋಸ್ ಫ್ರೆಂಡ್ ಅರ್ನ ಮಗಲೇನ ಭರತನಾಟ್ಯ ರಂಗಪ್ರವೇಶ ಇನ್ನು ನಡತೊಂದುಂಡು. ಇನ್ನು ರಂಗಪ್ರವೇಶ ಮನ್ಪುನ ಬಾಲೆಗಪ್ಪನರು ಉಚಿತ ರಘುನಾಥ್ ಬಂದು ಸಿಂಗಪೂರ್ಡೆ ನೃತ್ಯ ಅಭ್ಯಾಸ ಮಂತನು ಅನ್ನ ಒಂಜಿ ಗ್ರೂಪ್ ಊರುಡ್ಲ ಉಳ್ಳೇರಿಗೆ ಮಸ್ತ್ ಪ್ರತಿಭೆ ಇತ್ತನ ಪೊಣ್ಣು ಎಂಕ್ಲ್ ಬಣ್ಣ ಇಲ್ಲಿದಿಂಚಿ ತೂದ್ದು ಮಲ್ಲಾಗ್ತನ ಬಾಲ ಯಾನೆಡೆ ಬನ್ನಾಗ ಮೇಬಿ ಒಂಜೊಂದೆರಡು ವರ್ಷ ಆದಿತ್ತು ಅಲ್ಲಿಗ ಇತ್ತೆ PUC ಡುಲ್ಲಾಲು ಮುಲ್ಪ ಲೋಕಲ್ PUC ಡುಲ್ಲಾಲು ನಮ್ಮ ಊರುಡು PUC ಪನ್ಪುನು ಮುಲ್ಪ ಜೂನಿಯರ್ ಕಾಲೇಜಿಂದ IB +1 +2 ಪನ್ಪೆರ ಅವೇ ಪಂತನಿಲ್ಲ ತೂಕ ಇನಿಪೋದು ಈ ಕಾರ್ಯಕ್ರಮ ಇಂಚ ಉಣ್ಣುಂದು ತುಕ ಯಾನ್ ತೆರಿನ ಮಟ್ಟಗ್ ರಂಗಪ್ರವೇಶ ಮಲ್ಪು ನಾವು ಪಂಡ ಅರಂಗೇಟ್ರಮ್ ಪನ್ಪೆರೆ ತಮಿಳ್ ಕನ್ನಡ ರಂಗಪ್ರವೇಶ ಪಂದು ಒಂದು ಭರತನಾಟ್ಯ ಕಲ್ಪುನ ಕಲಾವಿದರ್ನ ಜೀವನ ಒಂಜಿ ಮಲ್ಲ ಮೈಲಿಗಲ್ಲು ಬೊಕ್ಕ ಪಿರೊಂಜಿ ವಿಷಯ ಯಾನ್ ಕೆಂದು ತೆರಿಯಂದಿನದಾದ ಪಂಡ ಒಂಜಿ ರಂಗಪ್ರವೇಶ ಮಲ್ಪೊಡಂಡ ಒಂಜಿ ಮದಿಮೆ ಮಲ್ತದ ಮುಗಿನಾಗ ನಮಕ ಏತ್ ಖರ್ಚಾಪುಂಡ ಐಕ್ ಏತ್ ನಮ್ಮ ತಯಾರಿ ಮಲ್ಪೊಡ ಆತೆ ತಯಾರಿ ಈ ರಂಗಪ್ರವೇಶ ಕಾರ್ಯಕ್ರಮಗ್ಲ ಮಲ್ಪೊಡ ಆಪುಂಡು ಪಂದ್ ಪಂಡ ಮುಖ್ಯವಾದ ರಂಗಪ್ರವೇಶ ದಾಯಿ ಮಲ್ಪೆರಿನ ಪಂಡ ಕಲಾವಿದೆ ನೃತ್ಯನ ಕಲ್ತದ್ದು ಅವೇನ್ ಸ್ವತಂತ್ರವಾದ ಮನ್ಪರ ತಯಾರುಲ್ಲಲು ಪಂದ್ ತೋಜುಪವುನ್ನ ಒಂಜಿ ಕಾರ್ಯಕ್ರಮ ಅವತ್ತಂದ ಅಲ್ಲೇ ಅಕ್ಲಿಗೆ ಏರು ಕಲೆನ್ ಕಲ್ಪದು ಕೊಡ್ತಾರ ಅಕ್ಲಿಗೆ ಮಾನಾದಿಗೆ ಮನ್ಪುನ ಒಂಜಿ ಕಾರ್ಯಕ್ರಮ ಅಣ್ಣ ಒಂದಿಕ್ ತಯಾರಿ ಮಸ್ತ್ ಸಮಯದ ನಡ್ಕೊಂಡು 2-3 ತಿಂಗಳು ತುಂಬೆ ಲೈಕ್ ರಿಹರ್ಸಲ್ ಮನ್ಪೋದು ಒಪ್ಪುರ ಮಲ್ಪೋದು ಸರಿ ಬಲೆ ನಮ್ಮ ಹೋಯ್ತೆ ಬಸ್ಗೆ ಪೋಂದಿಲ್ಲ ಬಸ್ಗೆ ಹೋದು ಮತ್ತೆ ನಮ್ಮ ಆ ಜಾಗಕ್ಕೆ ಹೋಗ್ನು ಬಸ್ ಬರೋಣ. ಯಾನು ಬಸ್ ಬತ್ತದು ಟ್ರೈನ್ ಸ್ಟಾಪ್ ಜತ್ತದು ಟ್ರೈನ್ ಬತ್ತದು ನೆಕ್ಸ್ಟ್ ಜಾಗಕ್ಕೆ ಪೋಂದಿಲ್ಲ ಮಧ್ಯಾಹ್ನ ವಿಡಿಯೋ ಮಲ್ಪರಾಯ್ಜಂಕ ಸೊ ಟ್ರೈನ್ ಲಿಟ್ಲ್ ಇಂಡಿಯಾ ಸ್ಟೇಷನ್ ಯಜಮಾನರು ಬತ್ತೆರು ಕಲ್ಪಡ್ದಂಗೆ ಒಟ್ಟಿಗೆ ಪೋಯ ಸೊ ಅಲ್ಪದ ವಿಜುವಲ್ಸ್ ನಿಕ್ಲೆಗೆ ಪಾಡೋದಿಲ್ಲ. ഞാനിത്തെ ಟ್ರೈನ್ ಬತ್ತೆ ಬೇರೆ ಒಂಜಿ ಕ್ಲಾಸ್ ಇತ್ತೇನೆ ಅಡಿಗೆ ಪೋದ್ದು ಲಿಟ್ಲ್ ಇಂಡಿಯಾ ಸ್ಟೇಷನ್ ತಿಕ್ಕೇರು ಸೊ ಲಿಟ್ಲ್ ಇಂಡಿಯಾಗೆ ಎಂಕಲ್ ಪಪ್ಪು ಲೈನ್ ಬತ್ತ ಇತ್ತೆ ಪಿರೊಂಜಿ ಲೈನ್ಗೆ ಕ್ರಾಸ್ ಮಾಡ್ಕೊಡು ಎಂಕಲ್ ಪೋಪಿನ ಜಾಗ ನ್ಯೂಟನ್ ಪಂದ್ ಒಂಜಿ MRT ಉಂಡು ಆ MRT ಪಿದೆ ಬತ್ತಿ ಕೂಡಲೇ ಅಡ್ರೆಸ್ ಉಂಡು ಪಾಡ್ತಾರೆ ಅಲ್ಪ 3 ನಿಮಿಷ ವಾಕ್ ಬಂದ ಸೊ ಎಂಕಲ್ ಇತ್ತೆ ಬ್ಲೂ ಲೈನ್ಗೆ ಪೋಂದಿಲ್ಲ ಲಿಟ್ಲ್ ಇಂಡಿಯಾ ಡೌನ್ ಟೌನ್ ಸೊ ಎಂಕಲ್ ಯಜಮಾನರು ಫುಲ್ ಮದಿಮೈದಕ್ಕೆ ರೆಡಿ ಆಗ್ತಾರೆ ಸೊ ಎಂಕ್ಲಿತ್ತೆ ಟ್ರೈನ್ ಪೋಂದಿಲ್ಲ ಟ್ರೈನ್ ಜತ್ತಿ ಕೂಡಲೇ ನಮ್ಮ ವ್ಲಾಗ್ ಕಂಟಿನ್ಯೂ ಮನ್ಪೋಗ ತೂಕ ಎಂಕ್ಲ ನ್ಯೂಟನ್ ಸ್ಟಾಪ್ ಜಪ್ಪಡಿತ್ತು ನಲ್ಪ ಜತ್ತು ಜಪ್ಪಿದೆ ಪೋನಾಗತ್ತು ನಾಗಲ್ಪ ಡ್ರಾಯಿಂಗ್ಸ್ ಪೂರ ಮಸ್ತ್ ಶೋಕುಂಡು ಬೊಕ್ಕ ಮಲ್ತ MRT ಲೈನ್ ಪಂಡ ಟ್ರೈನ್ ಸ್ಟೇಷನ್ಗೆ MRT ಪನ್ಪುನು ಮ್ಯಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಪಂದ್ ಮನ್ಪೆರ ಅಲ್ಪದ ಆರ್ಕಿಟೆಕ್ಚರ್ ಅವಾರ್ಡ್ ಸರೌಂಡಿಂಗ್ ಮಂತನ ಡೆಕೋರೇಷನ್ ಪೂರ ಮಸ್ತ್ ಖುಷಿ ಆಪುಂಡು
ನಾನು ಮೇಯ್ನ್ಲಿ ನಿಕ್ಲಿಗೆ ವಿಡಿಯೋ ಮಂತಂತಾರೆ ಅಲ್ಪ ಗೋಡೆಡ್ ಪೂರ ಚಿತ್ರ ಏತು ಶೋಕ್ ಮಲ್ತದಿರ್ತಾರೆ. ಈ ಎಸ್ಕಲೇಟರ್ ಪೂರ ಒಂಜಿ ರಡ್ಡ್ ದಾರದ ಮರದ ಎತ್ತರೆತ್ಕೊಂಡು ಆ ಫುಲ್ ಒಂದೆಡ್ ದಾದಾಂಡ್ಲ ಡೆಕೋರೇಷನ್ ಡಿಸೈನ್ ಪೂರ ಮಲ್ತಿಪ್ಪೇರು. ಸೊ ಎಂಕ್ಲಿತ್ತ ಸ್ಟೇಷನ್ ಹಿಡ್ದು ಪಿದಾಯಿ ಬತ್ತದ್ದು ಪಿದಾಯಿ ರಡ್ಡ್ ಒಂದು ಎಸ್ಕಲೇಟರ್ ಏರೋಡು. ಸೊ ರಡ್ನೇ ಒಂದೆಟ್ಟು ತೋಲೆ ಚಿತ್ರ ಏತು ಶೋಕುಂಡು ಪಂಡ ಜನಕ್ಲೆಗ್ ಒಂಥರ ಮೋನೋಟೋನಸ್ ಆದಿಪ್ಪರ ಬಲ್ಲಿ ಅಕ್ಲೆಗ್ಲ ಮನಸ್ಸಿಗೆ ಚೂರು ಖುಷಿ ಆವಡು ಪಿದಾಯಿ ಬನ್ನಾಗ ಅಂದ್ ಪನ್ಪನ ಒಂದು ಎಡ್ದು ಮಂತರ ಗೊತ್ತಿಜಿ ತೂನಾಗ ಆತ್ ಖುಷಿ ಹಾಕೊಂಡು MRT ಸ್ಟೇಷನ್ ಅವೇ ಒಂಜಿ ವಿಸಿಟಿಂಗ್ ಸ್ಪಾಟ್ ಲೆಕ್ಕ ಇಟ್ಕೊಂಡು. ಸೊ ಎಂಕ್ಲಿತ್ತ ಪಿದಾಯಿ ಪೋಂದಿಲ್ಲ ಒಂದು ನಮ್ಮ ಊರುಳ್ಳ ಬ್ಯಾಂಗ್ಳೂರ್ ಪೋಂಡ ತೋದಿಪ್ಪಾರು ಮೆಟ್ರೋಡ್. ಸೊ ಟ್ಯಾಪ್ ಔಟ್ ಮತ್ತು ನಮ್ಮ ಪಿದಾಯಿ ಬತ್ತಂಡ ಎಟ್ಟು ಬೇತೆ ಎಕ್ಸೈಟ್ ಬಂದು ಅವು ಎಕ್ಸೈಟ್ ಆಯ್ತು ನಮ್ಮ ಪಿದಾಯಿ ಬತ್ತಂಡ ನಮಗೆ ಕೊಡ ಎಂಕ್ಲಿತ್ತ ಸೆಕೆಂಡ್ ಟ್ರೈನ್ ಜತ್ತದು ಪಿದಾಯಿ ಬರಂದಿಲ್ಲ ಒಂದು ನ್ಯೂಟನ್ ಸ್ಟೇಷನ್ ಅಲ್ಪ ಮಿತ್ ಡಿಸೈನ್ ಉಂಡು ತುಲಿಗೆ ವಿಡಿಯೋ ಮಿತ್ ಒನ್ ಆಫ್ ದ ಇಂಜಿನಿಯರಿಂಗ್ ಮಾರ್ವಲ್ ಇಂದೆ ಪನೊಲಿ ಸೀಲಿಂಗ್ ಕಂಡಿಪಂಡ ಕಿಟಿಕಿ. ಸೊ ಎಂಕಲ ಇದೇ ಬತ್ತ ಲೊಕೇಶನ್ ಆಲ್ಮೋಸ್ಟ್ ಮುಟ್ಟೊಂದು ಲಂಬಿರ ನಾನು ಮುರಡಿ ವಿಡಿಯೋ ಬಂದಿರ್ತದೆ ಮೇನ್ ಹೈಲೈಟ್ ಬಂದು. ಸೊ ನಾನು ಹೈಲೈಟ್ ಮನ್ಪೇರಿಗೆ ಓಕೆ ಸರಿ ಇಂಚಿ ಬತ್ಲಿ ಯಾವ. ಸೊ ಎಂಕ್ಲಿತ್ತ ಕಾರ್ಯಕ್ರಮದ ಜಾಗದಡೆ ಪೋಂದಿಲ್ಲ ನಾನೊಂದು 2 ನಿಮಿಷ ಅಲ್ಪ ಪೋದು ಚೂರು ಪ್ರಿಪ್ರೇಷನ್ ಪೂರ ಉಂಡು. 6 ಗಂಟೆಗೆ ಅದನ್ನ ರಂಗಪ್ರವೇಶ ಎಂಕ್ಲ ಗಂಟೆ 4:40 ಪೋದು ಚೂರು ನಮ್ಮ ಒಂಜೇ ಕುಟುಂಬದ ಲೆಕ್ಕ ಅಂಚ ನಮ್ಮ ಇಲ್ಲದ ಕಾರ್ಯಕ್ರಮ ನಮ್ಮ ದುಮ್ಮೆ ಪೋದಲ್ಪ ಇಪ್ಪಡಕ ಅಂಚ ನಮ್ಮ ಬೇಗ ಪೋಂದಿಲ್ಲ ಅಂಚ ಮದುವೆ ಇರ್ಲಿಕ್ಕ ಸ್ಟೈಲ್ ಮಂತದ ಕಲರ್ ಮದುವೆ ಇದ್ದಾರ ಸರಿ. ನಮ್ಮ ಕಾರ್ಯಕ್ರಮದಲ್ಪ ತಿಕ್ಕಗ ಬೈ ಎಂಕ್ಲಿತ ಕಾರ್ಯಕ್ರಮದ ಜಾಗ ಗೊತ್ತಿ ಮುಟ್ಟಿಯ ಮಸ್ತ್ ಪ್ರಿಪ್ರೇಷನ್ ಎಲ್ಲ ಒಂದಿತ್ತನ್ನ ತೆಂಕ್ಲಿ ಮುಟ್ನಾಗ ಬ್ರೋಷರ್ದ ತೋಜೊಂದು ನಾವು ಪೊಣ್ಣನ ಅಣ್ಣೆ ಮಂತನು ಅಲ್ಪ ತೋಜೊಂದುಲ್ಲ ತುಲೆಲಿಕ್ಕಿತ್ತನ ಆಯ್ನ ಫ್ರೆಂಡ್ ಎಲ್ಲ ಮಸ್ತ್ ಪೊರ್ಲು ಮಂದೇರ ಮಸ್ತ್ ಶೋಕಾದಿತ್ತಂಡ ಪೂ ಮಾತ್ರ ಯೂಸ್ ಮಾಡ್ತಾನಲ್ಲ ಆರ್ಟಿಫಿಷಿಯಲ್ ಅಂಚದಲ್ಲಿ ಯೂಸ್ ಮಾಡ್ತೀನಿ ಕಲ್ಪಂಜ ಮಲ್ಲ ಗ್ಲಾಸ್ ಇದ್ದ ಐಟ್ ಒಂಜಿ ತನ್ನ ಡಿಸೈನ್ ಮಂತರ ಮಸ್ತ್ ಖುಷಿ ಅಣ್ಣುಂತುಲ ಒಂದು ಫೈನಲ್ ಸೆಟಪ್ ಪೂರ ಆಯ್ಬುಕ ತಾವರೆ ಪೂ ಮೇನ್ಲಿ ಪುದರ ಅನುಗ್ರಹ ಪಂದಿತ್ತಿರ ಈವೆಂಟ್ಗೆ ಐಟ್ ತಾವರೆ ಪೂ ಮೇನ್ ಹೈಲೈಟ್. ಅವು ಫೋಟೋ 2000 ಬಾಲ್ಯದ ಫಸ್ಟ್ ದ ಟೀಚರ್ ಅಲ್ಲಿ ಹೆಂಗೊತ್ತಲಿಕ್ಕೆ 2 ವರ್ಷದ 3 ವರ್ಷ ದಿಂಚಿ ಅಲ್ಲಿ ಡಾನ್ಸ್ ಮಲ್ತೊಂದಿತ್ತು ಅಲ್ಲಿಗೆ ಡಾನ್ಸ್ ಕಲ್ತದಲ್ಲ. ಸೊ 13 ವರ್ಷದ ಪರಿಶ್ರಮದ ಫಲವಾದ ಮುರಣಿ ಮಂತನ ರಂಗಪ್ರವೇಶ ಒಂದು ನವೆಂಬರ್ 1 ತಾರೀಕಿಗೆ ನಡೀತಾನೆ. ಒಂಚೂರು ಲೇಟ್ ಅದು ಪೋಸ್ಟ್ ಮಾಡ್ತಂದಿಲ್ಲ ಪುಣ್ಣು ಮಸ್ತ್ ಹಾರ್ಡ್ ವರ್ಕ್ ಪಾಡ್ದಲ್ಲು ಅವಿತ ಮಧ್ಯೆ ರೆಗ್ಯುಲರ್ ಅದು ಡಾನ್ಸ್ ಮಲ್ಪೋಡು ಬೊಕ್ಕ ಅವೇಕ ಸ್ಟ್ಯಾಮಿನಲ್ಲ ಬೋಡಾಯ್ತು ಒಟ್ಟಿಗೆ ಶಾಲೆಗಳ ಪೋಂದುಲಲು PUC ಟುಲಲಿತ್ತೆ ಅವೆಲ್ಲ ನೋಡು ಓದನಿಟ್ಲ ಮಸ್ತ್ ಹುಷಾರುಲ್ಲ ಪಣ್ಣು ಡಾನ್ಸ್ ಇದ್ದು ಬೇನೆ ಬತ್ತದ್ದು ನಡಪರ ಅಂತಿಜಿ ಆಂಡಲ ಬೇನೆ ಮಾತ್ರ ತಂದು ಪ್ರಾಕ್ಟೀಸ್ ಮಲ್ತಂತಲ್ಲ ಎಂಕ ಅಲ್ಲಿ ಡಾನ್ಸ್ ತನಗೆ ಎಂಕ ಬುಲಿಪರ ಬತ್ತಗೆ ಇತ್ತು ಭಂಗ ಬತ್ತದ ಮಲ್ತದಲ್ಲ ಅತೀತ ಡಿಟರ್ಮಿನೇಷನ್ ಉಂಡತಂದು ಇಂಗ್ಲಿತ ಉಳ್ಳೈ ಪೋಂದುಲ್ಲ ಎಂಕ್ಲೊಂದು ಅಡಿ ಮುಟ್ಟಿನ ಒಂದು 4-5 ಗಂಟೆ ಆಗ್ತಂಡು ಅಲ್ಪ ಎಲ್ಲೋ ಸಾರಿ ತೋಜನಲ್ಲಿರ್ತಾವೆ ಎಂಕ್ಲ ನಾವು VIP ಮಿಸಸ್ ಮಂಜುಳಾ ರಘುನಾಥ್ ಬೊಕ್ಕ ಅಲ್ಪ ಮಸ್ತ್ ಸಾಧು ಅದಂತಂದು ಇರ್ತಾವೆ ಎಂಕ್ಲನ ರಘುನಾಥ್ ಬಂದು ಫುಲ್ ಟೆನ್ಷನ್ ಇರ್ತಾರೆ ಅಕ್ಲ ಅನ್ನಿ ಪ್ರೋಗ್ರಾಮ್ ಇಂಚಾಪನು ಇಂಚಿನಂದು ಒಂದು ಬೊಕ್ಕ ಬಾಲಿಗ್ಲು ಹುಷಾರ್ ಇತ್ತಿ ಬೇನೆ ಅಲ್ಲಿ ಇಂಚ ಮನ್ಪಲ್ ಬಂದು ಸೊ ಮಸ್ತ್ ಶೋಕ್ ಮಲ್ತು ಬಂದೇರ
ಯಾನ್ ಮಸ್ತ್ ಸೀರಿಯಸ್ ಆದ ಅದನ್ನ ಪಾತಿರೊಂದುಲ್ಲ ನಿನ್ನೆ ಬರತ್ತ ಯಾನ್ ರಘುವಣ್ಣಡಕ್ಕೆ ಏತು ಗಂಟೆಗಣ್ಣ ಸ್ಟಾರ್ಟ್ ಮಾಡ್ಕೊಂಡು ಏರಾಂಡ ಸ್ಪೆಸಿಫಿಕ್ ಆಗಿ ಬರೋಡ ಅಂದು ಐಕಾರೆ ಎಂಕ್ಲೊಂಜಿ ಯೂಟ್ಯೂಬರ್ ಉಲ್ಲೇರು ಆರು ಬತ್ತದ ಸ್ಟಾರ್ಟ್ ಬುಕ್ಕನೆ ಸ್ಟಾರ್ಟ್ ಮನ್ನೊಂದು ನಾನು ಏರ ಇಪ್ಪೇರು ಆಕಲ್ ವೆಯ್ಟ್ ಮಾಡ್ತೊಂದುಲ್ಲೇರು ಪಂದು ಸೀರಿಯಸ್ ಆದೇನೆ ಅಂತ ಬುಕ್ಕರ್ ನಮ್ಮ ಮೌನ ತೆಲ್ತೊಂದುಲ್ಲೇರು ಅಪ್ಪ ಗೊತ್ತಾಡು ಓಕೆ ಮುಕ್ಕಲ್ದಕ್ಕೊಂದುಲ್ಲೇರು ಆರೆನ್ನ ಬಗ್ಗೆನೆ ಪನ್ಕೊಂಡು ಬಂದು ಬಟ್ ಎಕ್ಸಾಕ್ಟ್ಲಿ ಆಜಿ ಗಂಟೆ ಅನ್ನಗ ಪೊಣ್ಣನ ಭರತನಾಟ್ಯದ ಟೀಚರ್ ಸ್ಟೇಜಿಗೆ ಬರ್ತದ್ದು ಅನ್ನ ಕೈದ ಗೆಜ್ಜೆನದೈತನ್ನ ಅವು ಮಾಡ್ತದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀರೋ ನಮ್ಮ ಇತ್ತೆ ಸ್ಕ್ರೀನ್ ಇಡ್ತು ಒಂದಿಲ್ಲ ಸ್ಕ್ರೀನ್ ಇಡ್ ಮೇನ್ಲಿ ತುಯರಂಡ ನಾಟ್ಯದ ಅಧಿಪತಿ ನಟರಾಜ ದೇವರು ಬೊಕ್ಕ ಅನ್ನ ಅಕ್ಕನ ಪಪ್ಪ ಅಮ್ಮ ಬೊಕ್ಕ ಅಕ್ಲು ಚಿನ್ಮಯಾನಂದ ಸ್ವಾಮೀಜಿನ ಫಾಲೋ ಮನ್ಪೆರ ಅರಿನ ಫೋಟೋ ಬೊಕ್ಕ ಅಲ್ಲಿ ಡಾನ್ಸ್ ಕಲ್ಪಲದ ಅಲ್ಪದ ಸಂಸ್ಥಾಪಕರು ಬೊಕ್ಕ ಅರ್ನ ಅಪ್ಪೆನ ಫೋಟೋನ ತೋಲಿ ನಿಕ್ಲು ಮಸ್ತ್ ಪೊರ್ಲು ಮಂದೆರ್ ಡೆಕೋರೇಷನ್. ಸರಿಯಾದ ಆಜಿ ಗಂಟೆನಾಗ ಲೇಸ್ ಶುರು ಮಂತೇರು ಅಕ್ಲಿನ ಫ್ಯಾಮಿಲಿದ ಪೂರೆಲ್ಲ ಬುಕ್ಕ ಸಂಗೀತ ಆನಿ ಕಾರ್ಯಕ್ರಮ ಡೇರು ಪೂರ ಮೇನ್ ಉಲ್ಲೇರ ಪದ್ಯ ಪನ್ಪುನಾರ ಅವಡು ತಬಲದಾರು ವೈಲಿನಕ್ಲು ಪೂರೆಲ್ಲ ಸ್ಟೇಜಿಗೆ ಬರ್ತದ್ದು ಅಲ್ಪ ಗಣಪತಿ ಸ್ತುತಿ ಮಂತದ್ದು ಅಲ್ಲೆನ್ನ ಟೀಚರ್ ಡ್ಯಾನ್ಸದ ನೃತ್ಯ ಗುರು ಏರುಲ್ಲೇರ ಆರಲ್ಲಿಗೆ ಅಲ್ಲ ಗೆಜ್ಜೆ ತೆತ್ಕೊಡ್ತು ಬುಕ್ಕ ಅವಿನ ದೇವರನ್ನ ಕೈ ತೊಳೆದಿದ್ದು ದೇವರನ್ನ ಆಶೀರ್ವಾದ ನಾಟೊಂದು ಬುಕ್ಕ ಕಾರ್ಯಕ್ರಮ ಶುರು ಮಾಡ್ತೀನ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಣ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನುಮಃ ಸಾತ್ವಿಕಂ ಶಿವಂ ವಿಘ್ನಾನಾಂ ನಾಶನಂ ಕರ್ತುಂ ಉದಾರಾಂ ರಕ್ಷಣಾಯ ಚ ದೇವಾನಾಂ ದೃಷ್ಟಯೇ ಚಾಪಿ ಪ್ರೇಕ್ಷಕಾಣಾಂ ವಿಭೂತಯೇ शुक्लांबरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये विष्णुशक्तिसमुत्पन्ने सर्ववर्णमहीतले अनेकरत्नसम्पन्ने भूमिदेवी नमोऽस्तुते. आंगिकं भुवनं यस्य वाचिकं सर्ववाङ्मयम् आहार्यं चन्द्रतारादि तं नुमः सात्विकं शिवं विघ्नानां नाशनं कर्तुं भूतानां रक्षणाय च देवानां दृष्टये चापि प्रेक्षकाणां विभूतये गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परब्रह्मरूपं गणेशं भजेम परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगं ज्ञानगम्यं मुनिध्येयमाकाशरूपं परेशं परब्रह्मरूपं गणेशं भजेम परब्रह्मरूपं गणेशं भजेम. जगत्कारणं कारणज्ञानरूपं सुरादिं सुखादिं गुणेशं गणेशं जगद्व्यापिनं विश्ववन्द्यं सुरेशं परब्रह्मरूपं गणेशं भजेम परब्रह्मरूपं गणेशं भजेम. अजं निर्विकल्पं निराकारमेकं निरानन्दं
परब्रह्मरूपं गणेशं भजेम परब्रह्मरूपं गणेशं भजेम परब्रह्मरूपं गणेशं भजेम परब्रह्मरूपं गणेशं भजेम. ಭರತನಾಟ್ಯ ರಂಗ ಪ್ರವೇಶ ಮನ್ಪುನ್ನ ಪಂಡ ಒಂಜಿ ಎಳ್ಯ ಮಟ್ಟದ ಮದಿಮೆದ ಲೇಸದೆತ್ತ ಲೆಕ್ಕನೆ ಬಂದು ಎಂಕಾಂಡ್ ದಯಪಣಿತ ಮದಿಮೆದ ಲೇಸ ಬತ್ತಿ ಕೂಡಲೇ ನಮ್ಮ ಫಸ್ಟ್ ಹಣ್ಣು ಪೊಣ್ಣು ರೆಡಿಯುಲ್ಲೆರ ತುಪ್ಪ ಬುಕ್ಕ ಮದಿಮೆ ಓಲ ಹಾಪುನು ಬುಕ್ಕ ಭಟ್ರುಲ್ಲೆರ ದಿನಕ್ಕೆ ಬುಕ್ಕ ಡ್ರೆಸ್ ತೆಪ್ಪೋಡು ಇಂಚ ಬುಕ್ಕ ಬಿನ್ನಿರೇನಲ್ಲಿ ಎಪ್ಪೋಡು ಇಂಚ ನಮಕ್ ಮಸ್ತ್ ಉದ್ದಲಿಸ್ಟುಂಡು ಅಂಚನೆ ಈ ಭರತನಾಟ್ಯ ರಂಗ ಪ್ರವೇಶ ಮನ್ಪುನಾಂಡ ಫಸ್ಟ್ ಬತ್ತದು ಗುರುಕುಲ್ ಅರೇನ ಟೈಮಿಂಗ್ ತಿಕ್ಕೊಡು ನಮಕ್ ಬುಕ್ಕ ಕಾರ್ಯಕ್ರಮದಾನಿ ನಾಲೆಡ್ ಐನ್ ಡಾನ್ಸ್ ಅಕ್ಲ ನೃತ್ಯ ಪ್ರದರ್ಶನ ಮನ್ಪೋಡು ಅವು ಅಕ್ಲು ಕಂಟಿನ್ಯೂಸ್ ಆಗಿ ಮನ್ಪೋಡು ಅಲ್ಪ ಮಧ್ಯೆ ಬ್ರೇಕ್ ಇಜ್ಜಿ ಅವಕ್ಕ ಒರಿಯೇನೆ ಮನ್ಪರ ಸೋಲೋ ಒಂದು ಹಿಡ್ದದು ಸೊ ಐಕ್ ಬೋರ್ಡನ್ನ ಸ್ಟ್ಯಾಮಿನಾದ ಅದೊಂದು ಅವನ್ನು ಬಿಲ್ಡ್ ಮನ್ಪೋಡು ಅವು ಕಮ್ಮಿಡಲ್ಲ 1-2 ಗಂಟೆದ ಕಾರ್ಯಕ್ರಮ ಹಾಕೊಂಡು ಬೊಕ್ಕ ಆನಿ ಪದ್ಯ ಪನ್ಪುನಕ್ಲು ಸಂಗೀತಗಾರರು ಸರಿಯಾಯಿನಕ್ಲು ತಿಕ್ಕೋಡು ದಯಪಣ ಒಂದು ಆನ್ ಸ್ಟೇಜ್ ಅಲ್ಪನೆ ಕುಳೊಂದಕ್ಲು ಶಾಸ್ತ್ರೀಯ ಸಂಗೀತ ನೋಡಾಪುಂಡು ಸೊ ಆ ಪದ ಪನ್ಪುನಕ್ಲೇನ ನಾಡೋಡು ತಬಲಾಗ ಏರು ಬರ್ತಾರೆ ಅವೇನು ನಾಡೋಡು ಬಿನ್ನಿರೇನು ಲೆಪ್ಪೋಡು ಬುಕ್ಕ ಅವಕ್ಕೆ ಐತಾಯನೇ ಕಟ್ಟಲ್ಲೇ ಉಂಡು ರಂಗಪ್ರವೇಶ ಮನ್ಪುನಾಂಡ ಸರ್ಟಿಫಿಕೇಟ್ ದಾದ ಉಂಡು ಅವಿನ್ನು ಮಸ್ತ್ ಎಡ್ಡೆ ಪುದರ್ ಪೋತ್ನ ನೃತ್ಯದ ಕ್ಷೇತ್ರ ಇರಲಿರ ಅಕ್ಲ ಕೈಟ್ ಕೊರ್ಪಾಡು ಸೊ ಅಕ್ಲನ ಸ್ಕೆಡ್ಯೂಲ್ ತಗೊಂಡು ಪಿರ ಅಲ್ಪ ಡಾನ್ಸ್ ಮಲ್ನಾಗ 3-4 ಸಲ ಡ್ರೆಸ್ ಚೇಂಜ್ ಮನ್ಪೋಡು ಅವು ಆ ಗ್ಯಾಪ್ದಲ್ಲ ಪೂರ ಈತಂದು ಟೈಮ್ ಕೊಡ್ತಿಪ್ಪಿರ ಆತ ಇಟ್ಬೋದು ಡ್ರೆಸ್ ಚೇಂಜ್ ಮಂತ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ತದೆ ಪಿರ ಸ್ಟೇಜಿಗೆ ಬರ್ತದೆ ಕಂಟಿನ್ಯೂಸ್ ಆದ ಡಾನ್ಸ್ ಮನ್ಪೋಡು ಮಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಬಣ ಇಲ್ಲದಕ್ಲೆ ಒಂಜಿ ಮದಿಮೆ ಮಂತದ ಮದಿಮೆದಲ್ಲಿ ಮುಗಿದನಾಗ ಇಂಚ ಹಬ್ಬ ಅಂದಪ್ಪಣ ಅಂಚನೆ ಈ ಕಾರ್ಯಕ್ರಮ ಆದ ಮುಗಿನಾಗ ಅಕ್ಲ ಇಲ್ಲದಕ್ಲಿಗೆ ಪೂರ ಒಂಜಿ ಮಲ್ಲ ಜವಾಬ್ದಾರಿ ಮುಗಿಲೆಕ್ಕ ಒಂಜಿ ಫೀಲ್ ಅವೇನಕ್ಲನ್ನ ಮೋನೆಡು ಗೊತ್ತಂತುಂಡು ಆ ಬಾಲ್ಯ ನೃತ್ಯ ಮನ್ಪುನಾಗ ಎನ್ನ ಕಣ್ಣು ಫುಲ್ಲು ಅಕ್ಲನ ಅಪ್ಪಮ್ಮನ ಮಿತ್ತಿತ್ತಂಡು ದಾಯಕ್ ಅಲ್ಲಿ ಏತು ಬಂಗ ಬೈದಲ್ಲು ಅವಿತ ಪಿರ ಅಕ್ಲನೆಲ್ಲ ಶ್ರಮ ಉಂಡು ಏತೋ ದಿನ ನಿದ್ರೆ ಹೆಚ್ಚದ ಕಳಿತಿರು ಪಿರ ಅಲ್ಲಿಗ ಕಂಟಿನ್ಯೂಸ್ ಆದ ಡಾನ್ಸ್ ಮಾಡ್ತಿದ್ದು ಬೇರೆ ಬೇನೆ ಬರ್ತದು ಕಾರ್ಯಕ್ರಮ ಮಾಡ್ತಾರೆ 2 ದಿನ ತುಂಬು ಲಕ್ಕರೆ ಅಂತಿಚ್ಚಿ ಸೊ ಬೇರೆ ಬೇನೆದ ಮಾತ್ರ ತೆತ್ತೊಂದು ಪರ್ಫಾರ್ಮೆನ್ಸ್ ಕೊಡ್ತಲ್ಲ ಸೊ ಅಲ್ಲ ಡಿಟರ್ಮಿನೇಷನ್ಗೆ ನಮ್ಮ ಮಲ್ಲ ನಮಸ್ಕಾರ ಮಲ್ಪೋಡು ಅಲ್ಲ ಫುಲ್ ಫ್ಯಾಮಿಲಿಗೆ ಅಲ್ಲಿ ಅಣ್ಣ ಅವಾರ್ಡು ಪಪ್ಪ ಅವಾರ್ಡು ಅಮ್ಮ ಅವಾರ್ಡು ಅಕ್ಲಿಗೆ ಅಲ್ಲ ಕಾರ್ಯಕ್ರಮ ಎಡ್ಡೆಡ್ ಬರೋಡು ಬಂದು ಏತೋ ದಿನ ನಿದ್ರೆ ಚಂದ ಕಳೆದಿರು ಸೊ ಫೈನಲಿ ಅವು ಆ ದಿನ ಬನ್ನಾಗ ಅಕ್ಲನ ಕಣ್ಣಿಡು ಅಕ್ಲೇಗ ಗೊತ್ತಿ ಚಂದನೆ ಕಣ್ಣೀರು ಬತ್ತಂಡು ಅಕ್ಲೇಡ್ ಹೆಂಗ್ ಬುಲ್ಲಿಪರ ಬತ್ತಂಡು ಅಲ್ಲೇನು ಅಲ್ಲ ಲಾಸ್ಟ್ ಪರ್ಫಾರ್ಮೆನ್ಸ್ ತುನಾಗ ಈತು ಬೇನೆ ದಿಯೊಂದು ಈ ಪೊಣ್ಣು ಈತು ಶೋಕು ಚೂರ್ಲ ತೋಜ್ಪೊಂಡು ಮೋನಿಡ ಬೇನೆ ತೋಜ್ಪೊಂದೆ ಮಲ್ತಾರತ್ತ ಬಂದು ದಯಪಣ್ಣ ಇಂಕಲ್ ತೂದು ಬೆಳೆತಿನ ಬಾಲೆ ಅಲ್ಲ ಸೊ ನಿಕ್ಲ ಈ ಲೇಸನ್ನ ತೂದು ಖುಷಿ ಪಡೆಯೋರು ಬಂದು ಏನಿವೆ ಅಲ್ಲಿ ನಾನು ಡಾನ್ಸದ ಕೆಲವು ಗ್ಲಿಮ್ಸ್ ನಿಕ್ಲಿಗೋಸ್ಕರ ಪಾಡೋದಿಲ್ಲ ಅಂಚನೆ ಈ ಕಾರ್ಯಕ್ರಮ ಫುಲ್ಲು ಆ ಒಂಜಿ ಯೂಟ್ಯೂಬ್ ಚಾನೆಲ್ ಉಂಡು ಆ ಚಾನೆಲ್ದ ಲಿಂಕ್ಲ ಪಾಡ್ವೆಸು ನಿಕ್ಲಿಗೆ ತೂವರ ಬೋಡಿತ್ತನ ಅಲ್ಪ ಪೋದುತ್ತುಲ್ಲೆ ಎಂಕ್ ಮಸ್ತ್ ಇಷ್ಟ ಆಯ್ತು ನಾವು ದೇವರ ನಾಮ ಅವೇತಲ್ಲ ಕೆಲವು ಗ್ಲಿಮ್ಸ್ ನಿಕ್ಲಿಗೋಸ್ಕರ ಪಾಡೋದಿಲ್ಲ जो गिरना तानो
ಜೋತದೀಂ ತಕತ ಜೋತ ತನ ನದಿರ ನದೀರ ದಿರನ 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 ತಕದೀಂ ತಗಣುದೀಂ ತದಕದೀಂ ತದಿರನ ತಕದೀಂ ತಗಣುದೀಂ ತದಕದೀಂ ತದಿರನ ದರನ ದಿರನ ದೀಂ ತದಿರನ ದಿರನ ದಿರನ ತನನ ದಿರನ ದೀಂ ತದಿರನ மாதிருவருடன் மாமயிலில் மரவுமா குமார காமத மாதகுமாமா திருவருடன் மாமயிலில் மரவுமா குமார காமத மாதகுமாமா திருவருடன் மாமயிலில் மரவுமா மத மாதகுமாமா திருவருடன் மாமயிலில் வரவுமா குமாரத மத மாதகுமாமா தவர் பணியும் மால்மருகா மாதவர் பணியும் மால்மருக கோட்டி மாறனும் நில் சமானமாகுமா மாதவர் பணியும் மால்மருக கோட்டி மாறனும் நில் சமானமாகுமா மாதிருவருடன் மயிலில் மரவுமா குமாரதா மத மாதகுமாமா திருவருடன் மாமயிலில் வரவுமா குமாரதா மத மாதகுமாமா தவர் பணியுமா மரக கோட்டி மாறனும் நில் சமானமாகுமா தாம் தாம் தகத கிட சனிதம தோம் தோம் சமகம பசனித மம தாம் தாம் தகத கிட சனிதம தோம் தோம் சமகம பசனித மம தாகுஜம் தகத ரிஜம் தகிட தகஜம் சமகம நித பதனி தாகுஜம் தகத ரிஜம் தகிட தகஜம் சமகம நித பதனி தீம் தஜனு தீம் தனி தனி சமா ஜனு ஜனு நித தனி தனி சதீம் தீம் தகிட திமித சனு ததாம் தாம் சகம பசத பமக தோம் தோம் தனன திரன தீம் ததீரன திரன திரன தகதீம் தஜனு தீம் ததகதீம் ததிரன தகதீம் ததகதீம் ததிரன தனன திரன தீம் ததிரன திரன தனன திரன தீம் ததிரன தீம் ததிரன தீம் ததிரன
ಬಂದಿದೆ ರಂಗ ಬೂಚಿ ಬಂದಿದೆ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಚಾಚಿ ಕೂಟಿದು ಸುಮ್ಮನೆ ನೀ ಚಾಚಿ ಕೂಟಿದು ಸುಮ್ಮನೆ ನೀ ಚಾಚಿ ಕೂಟಿದು ಸುಮ್ಮನೆ ನೀ ಚಾಚಿ ಕೂಟಿದು ಸುಮ್ಮನೆ ನೀ ಪಾಚಿ ಕೊಳ್ಳೋ ಕೃಷ್ಣಯ್ಯ ಬಾಜೆ ಕೊಳ್ಳೋ ಕೃಷ್ಣಯ್ಯ ಬಾಜೆ ಕೊಳ್ಳೋ ಕೃಷ್ಣಯ್ಯ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ನಾಲ್ಕು ಮುಖದ ಬೂಚಿಯುಂಡು 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 ಗೋಕುಲಕ್ಕೆ ವಾಡಿ ಬಂದು ಲೋಕರದು ಎಳೆದು ಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ ಲೋಕರದು ಎಳೆದು ಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಮರದ ಮೇಲೆ ಇರುವುದೊಂದು ಮರದ ಮೇಲೆ ಇರುವುದೊಂದು ಕರಾಳ ಮುಖದ ಬೂಚಿ ಕರಾಳ ಮುಖದ ಬೂಚಿ ಕರಾಳರದ ಎಳೆದು ಕೊಂಡು ಪುರಂದರ ವಿಠಲನ ಗೋಪಿಸಲಿಕ್ಕೆ ಕರಾಳರದ ಎಳೆದು ಕೊಂಡು ಪುರಂದರ ವಿಠಲನ ಗೋಪಿಸಲಿಕ್ಕೆ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಬೂಚಿ ಬಂದಿದೆ ರಂಗ ಬೂಚಿ ಬಂದಿದೆ ಬೂಚಿ ಬಂದಿದೆ ರಂಗ
ಬೂಚಿ ಬಂದಿದೆ ರಂಗ ಅಲ್ಪ ಎನ್ನ ಕಣ್ಣು ಅಲ್ನ ಪಪ್ಪಮ್ಮನ್ನೇ ಫಾಲೋ ಮಂತಿತ್ತು ಅಲ್ಪ ಕೆನ್ನೆಗೆ ಕೈ ಕೊಡ್ತಿದ್ದಿತ್ತನ್ನ ಕುಲ್ತುನ್ನ ಓರಾಗ್ವಣ್ಣೆ ಎದುರ್ದ ಸೀಟೆಡ್ ಅಲ್ಪ ತೋಚುಂದಲ್ತೆ ಅವು ಮಂಜುಳಕ್ಕ ಪೂರೇರ್ನಲ್ಲ ಕಾನ್ಸಂಟ್ರೇಷನ್ ಪೊಣ್ಣನ ವಿತ್ತಿತ್ತನ ಎಂಕ್ ಆ ಪೊಣ್ಣನ ಪರ್ಫಾರ್ಮೆನ್ಸ್ ಅದ ಕೊಡ್ತಲ್ಲ ಆಯ್ತಾ ಪಿರವಿತ್ತನ ಶಕ್ತಿಲ ಮುಕ್ಕಲು 2 ಜನ ಎನ್ನ ಕಣ್ಣು ಅಕ್ಲ ಮಿತ್ತೆ ಇತ್ತಂಡು ಅಕ್ಲ ಮೋನಿಡಿತ್ತನ ಸಂತೋಷ ಸಂತೃಪ್ತಿ ಬುಕ್ಕ ಆ ಒಂಜಿ ನೆಮ್ಮದಿ ಬುಕ್ಕ ಇದ್ದ ಆ ಸಂತೋಷ ಕಣ್ಣೀರಾದ ಹರಿಂತುನಗ ಎಂಕೆ ಮಸ್ತ್ ಫೀಲ್ ಆಂಡ್ ಡ್ಯಾನ್ಸ್ ಆಯ್ಬುಕ್ಕ ಅಲ್ಪ ತಿರ್ತುಕುಲ್ಲ ಅಲ್ಲ ಮೋನಿಡಿತ್ತನ ಖುಷಿ ಪಂಡ ಅಲ್ಲಿ ಏತ್ ಬೇನ್ ಇತ್ತನಲ್ಲ ಇನ್ನು ತುಷ್ಪ ಒಂದು ಆತ ಶೋಕದ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇತ್ತನಿಗೆ ತೋಣಿಕ್ ನಾ ಲಾಸ್ಟ್ದ ಮಂಗಳಂ ದೇವರಿಗೆ ಫಸ್ಟ್ಗೆ ಸೊಲ್ಮೇಲೆ ಬಂದು ಬುಕ್ಕಲ್ನ ನೃತ್ಯ ಗುರುಕು ಅಪ್ಪಮ್ಮಗ ಬುಕ್ಕ ಬತ್ತನ ಪೂರೆಗ್ಲ ಬುಕ್ಕ ಅಲ್ಲಿಗೆ ಏರು ಪೂರ ಸಾಥ್ ಕೊಡ್ತಾರೆ ಅಕ್ಲಿಗೆ ಪೂರೆಗ್ಲ ಅಲ್ನ ಸೊಲ್ಮೇಲೆ ಬಂದು ಅಲ್ನ ರಂಗ ಪ್ರವೇಶ ಇಡೇ ಕಂಪ್ಲೀಟ್ ಆಂಡ್ ಬಂದು ಒಂದಿಟ್ಟು ಬುಕ್ ಆಫಿಷಿಯಲಿ ಅಕ್ಲ ಲೈಕ್ ಸರ್ಟಿಫಿಕೇಟ್ ಪೂರ ಕೊಡ್ತಾರೆ ಅವೇ ನನ್ನ ಮೆತ್ತಿಸ್ಕೊಬೇಕು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಮುಖ್ಯವಾದ ರಂಗಪ್ರವೇಶದ ಪಗ ಈ 4 ಪರ್ಫಾರ್ಮೆನ್ಸ್ ಕೊರ್ಪುನೆ ಇತ್ತ ಸಿಗ್ನಿಫಿಕೆನ್ಸ್ ಮುಖ್ಯತ್ವದ ಪಂಡ ಅಕ್ಲ್ನ ಹಾವ ಭಾವ ಬುಕ ನವರಸನ ಅಕ್ಲ್ ಎಂಚ ತೆರಿಪವೇರುಪಂದ ಅಕ್ಲ್ನ ಪರ್ಫಾರ್ಮೆನ್ಸ್ ಅಲ್ಲಿ ತುಷ್ಪವನು ಐದು ಬುಕ್ಕ ಅಫಿಷಿಯಲ್ ಆದ ಅಕ್ಲಿಗೆ ಸರ್ಟಿಫಿಕೇಟ್ ಕೊಡ್ಪೇರು ನನ್ನ ನೃತ್ಯ ಲೋಕಾಡ್ ಅಲ್ಲನೇ ఆయన ಚಾಪು 3,000 ರೆಡಿ ಉಲ್ಲಲ್ಲು ಬಂದು ತಿರುಪವನ ಮುಖ್ಯವಾದ ಕಾರ್ಯಕ್ರಮ ಒಂದು. ಸೊ ಇತ್ತನಿಗೆ ಸ್ಟೇಜ್ ತುಕ್ಲೇಕ ಚಿನ್ಮಯಾನಂದ ಚಿನ್ಮಯ ಮಿಷಿಂದ ಗುರೂಜಿ ಉಲ್ಲಿರಲ್ಪ 6 ಬತ್ತದು ಬುಕ್ಕ ಸಿಂಗಪೂರ್ದ ಒಂಜಿ ಮಸ್ತ್ ಪುದರ್ ಪೋಯಿನ ಒಂಜಿ ನೃತ್ಯ ಭರತನಾಟ್ಯದ ಏರುಲ್ಲಿರ 6 ಸರ್ಟಿಫಿಕೇಟನ್ನು ಅಲ್ಲಿಗೆ ಅವ್ರನ್ನ ಗುರೂಜಿನ ಎದುರುಡು ಒಂದಿನ ಅಲ್ಲಿಗೆ ಸನ್ಮಾನ ಅಲ್ಲಿಗೆ ಕೊರಂದಿಲ್ಲರು ಮಸ್ತ್
ಮಸ್ತ್ ಖುಷಿಯಾಯಿನ ಮಸ್ತ್ ಮನಸ್ಸಿಗೆ ಸಂತೃಪ್ತಿ ಕೊರಂಚಿನ ಕಾರ್ಯಕ್ರಮ. ಆ ಪೊಣ್ಣನ ಆಲ್ಪಟ್ನ ಶ್ರಮ ಆಯ್ತ ಪಿರವು ಏತ್ ಕಣ್ಣೀರು ಏತ್ ನಿದ್ರೆ ಇಜ್ಜನ್ನ ರಾತ್ರಿಲೂ ಇಲ್ಲ ಅಂದು ನಮಕ್ ಗೊತ್ತಿಜ್ಜಿ ಅತ್ ಬಂಗ ವೈದಲ್ಲ. ಸೊ ಈ ಕ್ಷಣ ಅಲ್ಲಿಗೆ ಏತ್ ಇಂಪಾರ್ಟೆಂಟ್ ಆಗ್ಲಿ ನನ್ನ ಫ್ಯಾಮಿಲಿಗೆ ಏತ್ ಇಂಪಾರ್ಟೆಂಟ್ ಎಂದು ಮುಲ್ಪ ತೋಣನಿಕ್ಲಿಗೂ ಗೊತ್ತಾಪುಂಡು. ಸೊ ಅಕ್ಲು ಪೂರೆಲ್ಲ ಇಮೋಷ್ನಲ್ ಅದು ಬುಲ್ತೊಂದುಲ್ಲೇರು ಎಂಕ್ ಕಣ್ಣಿನ ನೀರು ಬತ್ತಿನ ಆ ಕ್ಷಣಟ್ ಈ ಕಾರ್ಯಕ್ರಮ ಮಾಡಿ ಎಂಕ್ಲೇಗ್ಲ ಭಾಗವಹಿಸರ ಒಂಜಿ ಚಾನ್ಸ್ ಎಂಕ್ಲೇಗ್ಲ ಒಂಜಿ ಅವಕಾಶ ತಿಕ್ಕನಕ್ಕೆ ಮಸ್ತ್ ಖುಷಿ ಆ್ಯಂಡ್ We would now like to present the allegation certificate for Pujita Raghunath. ಹೂವೆಲೆಸಿಡ್ ಮಸ್ತ್ ಮುಖ್ಯವಾಯಿನ ಭಾಗ. ಧನ್ಯವಾದ ಸಮರ್ಪಣೆ ಪಂದ್ ಎನ್ನ ಅಭಿಪ್ರಾಯ. ಬಲೆ ನಮ್ಮ ರಘುವಣ್ಣೆ ದಾದ ಪನೊಂದುಲ್ಲೆರುದಕ್ಕೆ ಎನ್ನಗ I'm still lingering in the emotion. So before I start, good evening everyone, namaskaram. Before I say anything and share the journey and the thank you vote of thanks, I would like to start with a huge heartfelt thanks to each and every one of you who have taken the time on a Saturday evening to be with us, and hundreds of online viewers who have been watching this, sending us numerous messages and photos and whatnot. So thank you to even those who are online as well. So you, on behalf of my wife Manjula, on my son Lekith, and my entire family, I would like to thank you for being a part of this evening to celebrate this special occasion, special milestone in our daughter Pujita's dance journey. I don't know if I said right, stop. So, before I start, I want to thank Swami Chimananda, who has been the Guru, who has been the lighting force for all of us throughout 3 generations, not just one in our family. Thank you very much. My God. He is guided me. I may have been Singapore studying, but a few is because of him. And my son is involved, and my daughter is Thank you. What else can I ask when Swami Abhayananda is here, from the Swami Mission? Thank you very much, Swamiji, for guiding both our kids and gracing the occasion today and guiding our children and accepting our invitation to be here and making this event extra special. Thank you. And we are deeply honored to have our guest of honor, Srimati Meenakshi Bhaskar, with us tonight. Thank you very much, ma'am. Thank you for accepting our invitation and being here and guiding us. So, moving on, a warm thank you to all the senior artists who have been seated here and the alumni of Apsaras Arts, Mr. V. Balakrishnan, Sabarita Srinivasusundaram, and Kesavan sisters for your presence and inspiration. And to all the gurus, the senior artists from Apsaras and other institutions for your support and blessings. It means the world to us. Now, they say it takes a village. Actually, Arvind had mentioned this earlier. It takes a village to put up an Arangetram. So it is not just one person. It's not just one, a teacher or one student. It's a whole village. It's so true. So this evening would have been possible without the incredible Apsaras Arts family. I want you to put up a huge applause for the Apsaras Arts family. Firstly, our renowned Mami, Neela Satyalingam, she was the one who took
Pujita into our fold and started training her since the tender age of 4. Right? So thank you very much, Mommy, for nurturing Pujita in early years and blessing her with your art and wisdom. And none other than Mr. Aravind, for your artistic direction, performance opportunities given to Pujita, and a beautiful stage backdrop tonight. Thank you very much, sir. And now, I heard a lot of others, claps for someone earlier, and that's none other than Principal Vijaya. Now, for your parents, the academy and us throughout this journey, and also being a teacher for Pujita for a few years. And most importantly, the fun fact is, she was a teacher in her secondary school as well. So it was really cool. Right? So Pujita had got well covered, Apsara has never let her. From the age of 4, Apsara has been her second home, actually. Now, I don't know when to start and when to end, but I'll keep it very short. Guru Seema Harikumar. I still remember taking Pujita to the first class, and that time they didn't have this Bhagavatam, for the kids. And Seema said, okay, come in, and then there was a big kids, and then she just started. That was the first class she took. Of course, in between, the others came in, and again she went back. So, since the age of 4, she's been like the mother, the teacher, the second, of providing that comfort and everything to her. Thank you very much, teacher. Thank you very much for that. And the last couple of months, he's been training her, making her very tough. Sometimes she hates you. She has a complaints on you because you make her do a lot. But she also says that he's making me tough because Seema is sometimes too soft. That's what she says. Yeah? Now, Selvi and Shankari. Kumar Shankari is around here, but then Selvi and Shankari for lovely makeup and the hairdo during the photo shoot. And Naga and Vijaya for your wonderful support with the water, performance, and the altar singer. Now, June, President Secretary for the tireless production management and attention to detail. I know we had some tough moments, but I think the show came out fantastically well. Thank you, June. Our talented musicians, I don't know, we have mentioned this a couple of times already. We had the best of the Singapore musicians here. Dr. Rinaldo Marachandran, Mr. P. Ramanan, and Mr. Kuchi Taragan, and also here in the Thank you very much for accepting our invitation and being a part of this evening. Thank you very much. Vidya Venkat, she's sitting right there for designing the lighting and the enhanced every moment on the stage. Manasa for a wonderful electric and illuminating instrument. Priya, Janani, Shaila, Sneha, Viva and Devapriya for your invaluable front of the house and the backstage support for these last few days. I have a beautiful special mention. Nitya, she has been a part of this journey for a while and especially been guiding, both helping with us for multiple things and also being a support of inspiration for Pujita. And my very, very dearest and close friends, Vishnu and Nagaraj, who has been actually feeding us for the last couple of days and also being a lot of other activities. Thank you very much for being here for us. Vikesh Kanakam being a fabulous photograph here today and the live streaming ability and the video recording and the streaming. Thank you very much. Sujit and the Chaos Franchise for giving us this wonderful logistics and the location. And finally, each and every volunteer whose name I didn't call, but you've been a part of this, not just today, for the last couple of weeks and months. And finally, family and friends and well-wishers for your love and blessing. It means more than words that I can express. Thank you very much. However, thinking of this small journey, I'm probably taking a little bit long time, but I think it calls for it. I want to take you on a small journey, right? Our story with Apsaras, as I mentioned a while ago, started when Pujita was 4 years old. I still remember driving Pujita to the class and then mommy asked, oh, she's too small, she can't start.
I kept going back. I don't know, maybe 3-4 months. Every time I went to mommy said, no, she's too small. And it's not here. He used to say, sir, you come back later. And that's how one of the classes when Seema, took her, and it was all eldest children. And me being very stubborn, that exacted father, how is she doing? There's nothing to teach. How can she even say how is she doing, right? So that's the way we were. But mommy somehow took her in, and that's how the whole story started, right? So tonight, what we watched here perform here feels like every drive, every rehearsal, every costume trial that has led up to this moment. Pujita's first class was, as I mentioned, was with Seema Arikumar, but I also want to thank our other teachers, Panu, who taught her for a few years, and of course, Vijaya, and the maestro herself, Mami. She took her in her phone and she really guided her through. Priyan also did a couple of classes, so thank you very much. So Pujita has been with Apsaras for over 13 years, and we are very, very absolutely privileged. Yeah. So from those first steps to the graceful performance tonight, it feels like it's a whole journey by itself. And watching her grow through this art form has brought immense joy and pride to our family. Our family back home who've been watching, they are brimming with confidence. They are like blessed to watch this, right? And of course ourselves who are here. Where does this all come from? Don't look at me, not me. Arvind said it's an artistic family. Sorry, not me, Arvind. I don't belong to that. I'm an outsider here. Right? Now, I don't know how to express this. Thanks to this one wonderful human being who is a part of this journey, who is a part of this family. And that's lady's name is Manjula. Have you seen her? She is here at that family. The clearly holds a quiet strength. And it comes sometimes. Can be stubborn, but she knows how to get things done from us. She is the one who keeps us everything and everyone together, right? So people often ask me, how come are you so creative? Because if you have seen the decorations outside, it was all done by my son, right? And then the brochure is all done by my son. And people who know my son, they know how creative he is. And you saw what my daughter does before. I'm absolutely right? So if you notice anything beautiful, thoughtful and artistic tonight, and that's all Manjula, not me. Yeah? But I have a role. I take instructions. I just follow, I just guide them around. Good job, Anna. So, all I can say to you, Manjula, Anjali, we love you. I can say, I'm sure many of you have told me, oh, you're Nikit's father, you're Pujita's father. Yes, I'm not Raghunath, I'm Nikit's father, I'm Pujita's father, I'm Manjula's father. I'm very proud. Oh God, what do I say about this young gentleman of our family? I don't know. His name happens to be Likith, and he happens to be my son. I don't know whether it is by design or by fault, whatever, but he is the real architect. I think even Arvind mentioned a couple of things earlier. He is the real architect and driving force behind so many aspects of the show. Actually, he and the sister kept the whole show, fully wrapped up. We only got to know. We had to fight to know the details. Actually, he was the being absolute driving. He has been giving that energy, the stamina, the guidance, and the whole thing. I mean, he handled the logistics, the tech, the coordination, the posters, the brochures, the foil decor, and the list goes on, right? He has been You have been absolutely amazing. Now, I want to thank my parents, heartfelt thanks to my parents, Srimati Jayamma, my mother, Sri Venkatappa, who worked there, very tough, and absolutely their lives were not easy, but then today, whoever I am today and whatever I am is their endless love and support. They just love the granddaughter and they're loving seeing on the YouTube today. And my in-laws, late Sri Dorai, whose photo you see there, and late Srimati Bharati. She herself is a trained singer and she comes from a family of musicians. And also our gratitude goes to late Srimati Rajalakshmamma,
and late Sri Rajgopal, that's the maternal great-grandparents of Pujita, whose rhythm and creativity flow in our veins. Now, our immense gratitude to all the Pujitas, aunts, uncles and cousins who have been a huge inspiration and encouragement, and they're cheering her on and they're being her strength. Now, finally, a star of the evening. Well, I don't know where to start, right? You saw the show. Actually, at the age of 3, she watched this song, Chamak Challu, She just self-choreographed and probably about 300, 400 people on the stage, she went and danced. Yeah. She just did a fabulous job, and that video is still there on YouTube. She just I don't know, I was flabbergasted. And that was the day when we knew that she was born for the spotlight, she was born for the stage. Yeah. And the interesting fact is, when I was pregnant with her, every time we used to drive in the car, my wife used to say, "This girl is kicking me too much each time we play the music." It was so bad that we had to stop the music. And I mean it, I really mean it. It was really bad that my wife couldn't take the pain. Because she was dancing inside the tummy. So this girl literally danced her way through. Not just, she just, started dancing later. So over the years, she's trained in ballet, Bollywood, Bharatanatyam, always a star performer. Every time she performs, she is in the center of the stage, whether at school or anywhere else. She would happily skip school, but never actually skip dance. In the sense, she has to really struggle to skip dance, And I don't know how many of you know. I mean, Sima teacher knows. We almost called off this Arangetam just weeks ago. Even today, she's having an immense back pain. She danced her way through the pain today using painkillers. And our body is fully taped up with all kind of bandages today. And that's the passion that's showing up. She's really inspiring and very Okay, so I'm almost done, guys. Finally, as I close this evening, when I look at Pujita tonight, I don't see her just to see as a dancer. I see a young woman who has found a purpose, who dances with joy, discipline and soul. This evening isn't just about dance, it's about perseverance, tradition and beauty of following one's passion. To all the gurus and the wider audience dance fraternity, thank you for nurturing her, guiding her, and shaping her journey. On behalf of our family, thank you Apsara Arts once again for being our second home, and thank you everyone for being a part of this unforgettable milestone. Good night, Shubharatri, Namaskaram. ಈ ಕಾರ್ಯಕ್ರಮ ಪೂಜಿತಾಗ ಏತ್ ಸ್ಪೆಷಲ್ ಎಂಕ್ಲಿಗ್ಲ ಅತ್ತೆ ಸ್ಪೆಷಲ್. ಸೊ ಈ ಒಂಜಿ ಲೇಸನ ನಿಕ್ಲಿನೊಟ್ಟಿಗೆ ಪಟ್ಕೊಂಡ್ರೆ ಎಂಕ್ ಮಸ್ತ್ ಖುಷಿ ಆಂದುಂಡು. ಎಂಕ್ಲೆಗ್ ತಿಕ್ಕನ ಆ ಸಂತೋಷ ಮನ ತೃಪ್ತಿ ಅಲ್ಲಿನ ಕಾರ್ಯಕ್ರಮದ ನಿಕ್ಲಿಗ್ಲ ತಿಕ್ಕೊಂಡು ಬಂದು ಎನ್ನಿಮೆಯನ್ನು ಎಂಕ್ಲ ಇಲ್ಲದ ಬಾಲ ಪೂಜಿತ. ಸೊ ಅಲ್ಲಿ ಈ ಭರತನಾಟ್ಯದ ಕ್ಷೇತ್ರಡ್ ನಾನೆಲ್ಲ ಮಿತ್ತು ಪೋದು ನಾನೆಲ್ಲ ಮಸ್ತ್ ಸಾಧನೆಲು ಅಲ್ಲಿನ ಕಿರೀಟಗ ಬರಡು ಬಂದು ಎಂಕ್ಲಿನ ಆಶಯ ಬೊಕ್ಕ ಆಶೀರ್ವಾದ. ಅಲ್ಲಿನ ಈ ಕಾರ್ಯಕ್ರಮದ ಫುಲ್ ವಿಡಿಯೋದ ಯೂಟ್ಯೂಬ್ ಲಿಂಕ್ನ ಎನ್ನಿಕ್ಲಿಗೆ ಪಾಡೊಂದಿಲ್ಲ. ಎನ್ನಿಕ್ಲಿಗೆ ಡ್ಯಾನ್ಸ್ದ ಅಲ್ಲಿನ ಭರತನಾಟ್ಯದ ಕಾರ್ಯಕ್ರಮ ಓಡಾಡದ ಏನಿರ್ತದೆ ತುಲ್ಲೆ ಎಂಕ್ಲ ಬಾಲೆಗ್ ಆಶೀರ್ವಾದ ಮನ್ಪುಲೆ ನನ್ನತ್ತ ಅಲ್ಲ ಈ ಕ್ಷೇತ್ರಡ್ ದುಂಬು ಪೋವಾಡ್ ಸಾಧನೆ ಮನ್ಪಡ್ ಬಂದು ನಾನೊಂಜಿ ಹೊಸ ವಿಷಯದ ಬಗ್ಗೆ ಹೊಸ ವಿಡಿಯೋಡ್ ತಿಕ್ಕಗ ಸೊಲ್ಮೆಲ್ಲು